ಕೊರಟಗೆರೆ ತಾಲೂಕಿನ ಸಿಎಸ್ ದುರ್ಗಾ ಹೋಬಳಿಯ ಸಿದ್ದರಬೆಟ್ಟದ ಅಮ್ಮಜಮ್ಮ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಶಿವಶರಣೆ ಮಾತೆ ಸಾಧು ಅಮ್ಮಜಮ್ಮ 120ನೇ ಜನ್ಮದಿನ ಮತ್ತು 15ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಭಾಗವಹಿಸಿ ಮಾತನಾಡಿದ ಅವರು, ಕೇವಲ ಶಿವಪೂಜೆಯಿಂದಲೇ ಬದುಕನ್ನು ಸಾರ್ಥಕ ಮಾಡಿಕೊಂಡ ಶರಣೆಯವರು ದಾಸೋಹ ಪೂಜೆ ಮತ್ತು ಭಕ್ತರನ್ನೇ ಆಸ್ತಿಯನ್ನಾಗಿ ಮಾಡಿಕೊಂಡು ಬದುಕನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮಠದ ಲಾಂಛನ ಮತ್ತು ಧ್ವಜಾರೋಹಣ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಹಿಂದೆಲ್ಲ ಶರಣರಿದ್ದಾಗ ಅನುಭವ ಮಂಟಪವನ್ನು ಮಾಡಿದಾಗ ಎಲ್ಲರೂ ಒಳಗೊಂಡುಕೊಂಡು ಕೆಲಸಗಳನ್ನು ಮಾಡಿದಂಥ ಶರಣರು ಇರ್ತಾರೆ. 67 ಜನ ಶರಣರು, 67 ಜನ ಶರಣರಲ್ಲಿ ಒಕ್ಕಲಿಗರ ಮುದ್ದಣ್ಣರು ಕೂಡ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಷ್ಟು ಪುಣ್ಯವಂತರು ಅನ್ಬೋದು. ಬಹುಶಃ ಅವರು ಕೆಲಸವನ್ನು ಮಾಡಿದ್ಬರಿ ಎಲ್ಲರೂ ಹೇಳಿದಾಗ ದೇವರ ಮಾತಿನ ಮುಂಚೆ ಒಂದು ನಮ್ಮ ಜಮೀನಲ್ಲಿ ಒಂದೆರಡು ಗುಡ್ಡ ಬಂಡೆ ಮರಗಳು ಕಳೆದ್ರೆ ನಮಗೆಲ್ಲ ರಾಜ್ಕುಮಾರ್ ಸಿಗ್ತಾರೆ. ಬಂಗಾರ ಪೂಜೆ ವ್ಯವಸ್ಥೆಗಳನ್ನ ಇಟ್ಕೊಂಡು ಸರ್ಕಲಲ್ಲಿ ಆಗಾಗ ನಂಜುಂಡೇಶ್ವರ ಅಂತ ಬಸ್ ಇತ್ತು, ಬಹಳ ಚಿಕ್ಕ ಬಸ್ಸು. ಆ ಬಸ್ಸನ್ನು ಹತ್ತುತ್ತಿರೋ ಸಂದರ್ಭದಲ್ಲಿ ಅವ್ರು ನೋಡಿದಷ್ಟೇ. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಸಜನ ಪಡಿತಾರೆ ಅಂದ್ರೆ, ಒಬ್ಬ ಸಾಮಾನ್ಯ ಹಳ್ಳಿ ಹೆಣ್ಣು ಮಗನಾಗಿ ನೇಗಿಲ ಹೊಲ ಅಂಥದ್ದು, ಹೊಲದಲ್ಲಿ ನೇಗಿಲಿರಬೇಕು ಅಂದ್ರೆ ಕೃಷಿ ಮಾಡಬೇಕು ಎನ್ನುವ ಅರ್ಥವುಳ್ಳದ್ದು ನಮ್ಮ ನೇಗಿಲಾದ ವಿದ್ಯಾರ್ಥಿಗಳು. ಅದರಲ್ಲೂ ಸ್ವಲ್ಪ ಮಾತಾಡಬೇಕಂದ್ರೆ ಈ ವಿಶ್ವದಲ್ಲೇ